ಪುಲ್ವಾಮಾದಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಮೃತರಾದ 40 ಮಂದಿ ಸಿಆರ್ಎಫ್ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಣೆ ಕಾರ್ಯಕ್ರಮ ಜರುಗಿತು. ಸುರತ್ಕಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸತ್ಯಜಿತ್ ಸುರತ್ಕಲ್ ಅವರು, ನಮ್ಮ ದೇಶದ ಸೈನಿಕರು ತಮ್ಮ ಜೀವನದಲ್ಲಿ ಸಂತೋಷ ಸಂಬಂಧಗಳನ್ನು ಬದಿಗಿಟ್ಟು ದೇಶದ ರಕ್ಷಣೆಯ ಸೇವೆಯಲ್ಲಿ ತೊಡಗಿರುತ್ತಾರೆ. ಅದೆಷ್ಟೋ ಸೈನಿಕರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ಮುಡಿಪಾಗಿಟ್ಟಿದ್ದಾರೆ. ಪುಲ್ವಾಮಾ ದಾಳಿಯಲ್ಲಿ 40 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಅವರನ್ನ ಸ್ಮರಣೆ ಮಾಡುವ ಕಾರ್ಯಕ್ರಮವನ್ನ ಇಂದು ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದರು. ದೇಶಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಈ ದೇಶಕ್ಕೋಸ್ಕರ ಬಲಿದಾನ ಹಾಕಿದರೆ ಜೀವನದ ಬಹಳ ಒಂದು ಮುಖ್ಯವಾದ ಒಂದು ಪುಣ್ಯದ ದಿನ ಬಂದಿದೆ ಎಂದೊಂದು ಪುಣ್ಯದ ಭಾಗಂದಿ ಎಂದೊಂದು ಬದುಕುವೇರ ಆ ಸೈನಿಕರಿಗೆ ನುಡಿ ನಮನ ಸಲ್ಲಿಸಿ ಅವರ ಮೇಲೆ ಸೇರಿದೆ. ಹಿರಿಯರ ಒಂದು ಹಿರಿಯ ಚೇತನ ತೀರ್ಪಿನ ಸಂದರ್ಭದಲ್ಲಿ ಪಾತ್ರವನ್ನು ಬಂದಿದ್ದೇವೆ. ಅಳಿದರೇನು ದೇಹವೆಂದು ದೇಹ ದೀಪ ಉರಿಯುವುದು, ಯೋಜನಾಂಗ ನಿಗದು ಬಂದು ತೈಲವದಕ್ಕೆ ಸುರಿಯುವುದು. ಒಂದು ಜೀವ ಭೂಮಿ ಬಯಸಾತಿಗೆ ಆ ಧ್ಯೇಯಕ್ಕೋಸ್ಕರ ಕಲ್ಲ ಬಲಿದಾನ ಅಂತ, ಆ ಉದ್ದೇಶಕ್ಕೋಸ್ಕರ ಕಲ್ಲ ಅನ್ಮಾರ್ಪಣೆ ಅಂತ. ಆ ಉದ್ದೇಶ ಆ ಗುರಿ ಅವು ವ್ಯಾಪಾರ ವ್ಯಕ್ತ ಆಗ್ತದೆ. ಆ ಬಲಿದಾನದ ವ್ಯಾಪಾರ ವ್ಯಕ್ತ ಯುವ ಸಮಾಜ ಅವರು ಕೊಟ್ಟಾಯಿನ ಆ ಧ್ಯೇಯ ದೀಪವು ಎನ್ನದಲ್ಲ ಕನ್ನ ಜೀವನ ಸಮರ್ಪಣೆ ಮತ್ತೊಂದು ಆ ಧ್ಯೇಯ ದೀಪ ಕುಡಾತ ಉರಿಯೊಂದು ಕುಡಾತ ಕೊಟ್ಟು ಪ್ರಕಾಶಮಾನ ಅವರೇ ವ್ಯಾಪ ಕೊಟ್ಟವರೇ ಕುಂತುವೇರೆ ಕುಡಾತ ದ್ವಾದ್ಯವಾದ ಮಾಡ್ತಾರೆ ಅವಲಕ್ಕೆ ಕಟಿಬದ್ಧರಾಗ್ತದೆ. ಈ ಸಂದರ್ಭದಲ್ಲಿ ನಿವೃತ್ತ ಯೋಧ ಶ್ರೀಕಾಂತ್ ಶೆಟ್ಟಿ, ಶ್ರೀನಿವಾಸ್, ಶಿವರಾಮ್ ಭಟ್, ಸದಾಶಿವ, ಪ್ರಭಾಕರ, ಮಹಾಬಲ್ ಪೂಜಾರಿ ಮೊದಲಾದವರು ಪಾಲ್ಗೊಂಡು ನುಡಿ ನಮನ ಸಲ್ಲಿಸಿದ್ರು. ಪಾಕಿಸ್ತಾನ ಬೆಂಬಲಿತ ಜೈಷ್ ಮೊಹಮ್ಮದ್ ಕನ್ಕನೊಂದಿ ಮಸೂರದ ಕಿಡಿಗೇಡಿನ ಒಂಜಿ ಸಂಘಟನೆ ಜೈಷ್ ಮೊಹಮ್ಮದ್ ಕನ್ಕನ ಆ ಸಂಘಟನೆದ ಉಗ್ರವಾದಿಗಳು ಅವರ ಒಂದು ವೆರಿಕ್ ಡಿಪಾರ್ಟ್ಮೆಂಟ್ನ ಕೆಲಸ ಒಂದು ದೆಬ್ಬದ ಕೊಟ್ಟು ಒಂದು ಗಾಡಿನ ಒಂದು ಎಕ್ಸ್ಪ್ಲೋಸಿವ್ ಅಂತಾರೆ ಒಂದು ಬಾಂಬುಲೆಂದು ಆ ಒಂದು ಗಾಡಿನ ಕಂಡು ಸೈನಿಕರನ್ನ ಒಂಜಿ ವಾಹನಗಳು ಡಿಕ್ಕಿ ಆಗುವುದು ಆಯ್ತ ಪರ್ಯಂತ ಫಲಶ್ರುತಿಯಾದ ನಮ್ಮ ನಲ್ಪ ವೀರ ಯೋಜನೆಯನ್ನು ಕಳೆವಂತ ಮಕ್ಕಳಿಗೆ ನುಡಿ ನಮನ ಸಂದರ್ಭ ಒಂದು ಇಪ್ಪತ್ತೊಂದಂತ ವಿ ಸ್ಟ್ಯಾಂಡ್ ಇಟ್ ಸೋಲ್ಜರ್ ನಮ್ಮ ಈ ಒಂದು ಸೈನಿಕರಿಗೆ ಪುಗೇಲು ಕೊಟ್ಟು ಉಪ್ಪು ಪಂಪಿನ ಕೆಲವು ಘೋಷಣೆಗಳು ಕೂಡ ಬರ್ತದೆ. ಅಂಡ್ ಮಾನವ ಸಹಜವಾದ ಅಂತ್ಯ ಸಮಯ ನಮ್ಮ ಕೂಡ ಹೆಚ್ಚಿನ ನಮ್ಮ ಮದನ್ ನುಡಿಯಿದೆ. ಸೈನಿಕರಿಗೆ ಗೌರವ